ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸೇವೆಯನ್ನ ನೀಡಿ ಹೆಸರುವಾಸಿಯಾಗಿರುವ ಪುತ್ತೂರಿನ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಗಳಲ್ಲಿ ಒಂದಾದ ಮುಳಿಯಾ ಜುವೆಲ್ಸ್ನಲ್ಲಿ ಚಿನ್ನ, ಬೆಳ್ಳಿ ಮತ್ತು ವಜ್ರಾಭರಣಗಳ ಮುಳಿಯೋತ್ಸವ ಆರಂಭವಾಗಿದ್ದು, ನಿನ್ನೆ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ತುಳು ಚಲನಚಿತ್ರ ನಟಿ ನವ್ಯ ಪೂಜಾರಿ ದೀಪ ಬೆಳಗಿಸಿ ಮುಳಿಯೋತ್ಸವವನ್ನು ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಇವರು, ಮುಳಿಯಾ ಜುವೆಲ್ಸ್ 75 ವರ್ಷಕ್ಕೆ ಕಾಲಿಟ್ಟಿದ್ದು, ಇಲ್ಲಿಯವರೆಗೆ ಗುಣಮಟ್ಟದ ಸೇವೆಯನ್ನ ಗ್ರಾಹಕರಿಗೆ ನೀಡ್ತಾ ಬಂದಿದೆ. ಇಲ್ಲಿ ಅತ್ಯಂತ ವಿಶೇಷ ಆಭರಣ ಅಂದ್ರೆ ಅದು ಮಂಗಳಸೂತ್ರ. ಇಲ್ಲಿ ಸಿಗುವ ಮಂಗಳಸೂತ್ರ ಇಡೀ ಇಂಡಿಯಾದಲ್ಲೇ ಎಲ್ಲಿಯೂ ಸಿಗೋದಿಲ್ಲ ಎಂದು ಹೇಳಿದ್ರು. ಮುಳಿಯಾ ಜುವೆಲ್ಸ್ನ ಆಡಳಿತ ನಿರ್ದೇಶಕ ಕೃಷ್ಣ ನಾರಾಯಣ್ ಮಾತನಾಡಿ, ಚಿನ್ನ ಖರೀದಿಯು ಇತರ ಸಾಮಗ್ರಿಗಳ ಖರೀದಿಯಂತೆ ಅಲ್ಲ, ಪ್ರತಿ ವರ್ಷ ಮುಳಿಯಾ ಚಿನ್ನೋತ್ಸವವನ್ನ ಆಚರಿಸ ಇತ್ತು. ಆದರೆ ಈ ಬಾರಿ ವಿನೂತನವಾಗಿ ಮುಳಿಯೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರವಣ್ ಕುಮಾರ್ ನಾಳ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ವೇಣು ಶರ್ಮಾ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಮುಳಿಯೋತ್ಸವದಲ್ಲಿ ಮುಳಿಯಾ ಮನೆತನದ ಸುಮಾರು 100 ವರ್ಷ ಇತಿಹಾಸವಿರುವ ವಿವಿಧ ವಿನ್ಯಾಸದ ಚಿನ್ನಾಭರಣಗಳ ಪ್ರದರ್ಶನವಿದ್ದು, ಈ ಮುಳಿಯೋತ್ಸವ ಏಪ್ರಿಲ್ 9 ರಿಂದ ಮೇ 9ರವರೆಗೆ ನಡೆಯಲಿದೆ. ಬರ್ತಿರೋ ಬಟ್ ನನ್ನೊಂದು ಸಕ್ಸಸ್ಫುಲ್ 1 ಇಯರ್ಸ್ ಕಂಪ್ಲೀಟ್ ಮಾಡ್ತಾರೆ. ಸೊ ಮುಳಿಯಾ ಜುವೆಲ್ಸ್ ಬಗ್ಗೆ ಎಕ್ಕಡ್ಲ ಪಂಡೆ ದೇ ಆರ್ ವೆರಿ ಲೈಟ್ ವೆಯ್ಟೆಡ್ ಎಂಕ್ ಲೈಕ್ ಪಾಡಿನಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಮಸ್ತ್ ಕಲೆಕ್ಷನ್ಸ್ ಉಂಟು ಮುಳಿಯಾ ಜುವೆಲ್ಸ್. ಟ್ರೆಡಿಷನ್ ಪ್ರಿಸರ್ವ್ ಮಾಡ್ತಾರೆ. ಸೊ ಪ್ರತಿಯೊಂದು ರಿಲಿಜನ್ಗೆ ತಕ್ಕ ಪ್ರತಿಯೊಂದು ಜನ್ರೇಷನ್ಗೆ ಇಷ್ಟ ಆಪಿನಂಚಿನ ಒಂದು ಜ್ಯುವೆಲರಿ ಮೂಲಕಲೇ ತೇರ್ದಿತ್ತು. ಸೊ ಕೊಂಚಿದ ವಿಶೇಷ 100 ಇಯರ್ಸ್ ಒಂದು ಜ್ಯುವೆಲರಿ ಪ್ರಿಸರ್ವ್ ಮಾಡಿರ್ತಾರೆ. ಸೊ ಮಸ್ತ್ ರೇರ್ ಅದು ಕುದರ್ಲೆ ಗೊತ್ತಿತ್ತು, ವೇಣು ಸರ್ ಪನ್ನೆಟ್ಟಿಗೆ ಗೊತ್ತಾಗಿದೆ ಕುದರ್ ಕೆಲವು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಟ್ರಸ್ಟ್ ವಿಷಯ, ಕ್ವಾಲಿಟಿ ವಿಷಯ. ಮುಳಿಯಾ ಜುವೆಲ್ಸ್ ಕಮ್ಸ್ ಆಲ್ವೇಸ್ ನಂಬರ್ 1. ಇದಕ್ಕೆ ಮೊದಲು 100% ಕ್ವಾಲಿಟಿದ ವಿಷಯ ಇಡ್ಲಿಕ್ಕೆ ನಾನು ಮುಚ್ಚಿದ ಜುವೆಲ್ಸ್ ಪರ್ಚೇಸ್ ಮಾಡ್ತೀನಿ. 2 grams 5 grams ಆ್ಯಂಟಿಕ್ ನೆಕ್ಲೆಸ್ ನಮ್ಮಲ್ಲಿ ಅವೈಲೇಬಲ್ ಉಂಟು. ಸೊ ಮಾತಿರಕ್ಲ ಗ್ಯಾರಂಟಿ ಇಷ್ಟ ಬಿಕಾಸ್ ಯಾನಂತೂ ಟ್ರೆಡಿಷನಲ್ ಜ್ಯುವೆಲರಿ ನನಗೆ ಮಸ್ತ್ ಇಷ್ಟ. ಡೆಫಿನೆಟ್ಲಿ ಮೂರು ಮಸ್ತ್ ವಿಶೇಷ ಮಂಗಲಸೂತ್ರಗೆ ಮೂರ್ತಿಕ್ಕನ ಮಂಗಲಸೂತ್ರ ಇದಕ್ಕೆ ಇಂಡಿಯಾ ಒಳ್ಳದಕ್ಕೆ ವಿಷಯ ಬಿಕಾಸ್ ಆದ ಡಿಫ್ರೆನ್ಸ್ ಉಂಟು. ಡಿಫ್ರೆಂಟ್ ಟೈಪ್ಸ್ ಮಂಗಲಸೂತ್ರದಿಂದ ಮಸ್ತ್ ವೆರೈಟೀಸ್ ಉಂಟು. ನಿಕ್ಕಲು ಖಂಡಿತವಾಗಿ ಬರ್ತದೆ, ಫ್ಯಾಮಿಲಿ ಬರ್ತದೆ. ನಿಕ್ಕಲು ಜ್ಯುವೆಲರಿ ತಗೊಂಡೆಲ್ಲ ಮುಳಿಯಾ ಸಿಗ್ತದೆ. ಥ್ಯಾಂಕ್ ಯು. ನಮ್ಮ ಮಂತ್ಲಿ ಸ್ಕೀಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದ್ರು. ಮಂತ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಇದೆ. ಅದರಲ್ಲಿ ಸುಮಾರು ಜನರನ್ನ ನಾವು ಒತ್ತಾಯದಲ್ಲಿ ಸೇರಿಸ್ತೇವೆ. ಸೇರಿ 4-5 ವರ್ಷ ಕಳೆದ ಮೇಲೆ ಅವರು ಹೇಳ್ತಾರೆ, ಈ ನಾನು ಒತ್ತಾಯಕ್ಕೆ ಸೇರಿಸೇ ಅಂತ ಇತ್ತೆ ಭಾರಿ ಇರ್ತೇನೆ ಅವಾಗ 3000 ಇರ್ತೇನೆ, ಇತ್ತೆ 4000 4000. ಸೊ ವೃದ್ಧಿಯಾಗುವುದು ಮನೆಯಲ್ಲಿರುವ ಚಿನ್ನ ಸಹ ಜಾಸ್ತಿ ಆಗ್ತದೆ, ಮನೆ ಹೆಚ್ಚೆಚ್ಚು ಸೇರ್ತದೆ, ಮತ್ತೆ ಆ ಚಿನ್ನದ ವ್ಯಾಲ್ಯೂ ಸಹ ಜಾಸ್ತಿ ಆಗ್ತದೆ. ಆಗ ಬೆಳ್ತಂಗಡಿಯಲ್ಲಿ ಸಹ ಹೇಳಿದೆ, ಚಿನ್ನ ತಗೊಳ್ಳಿಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂತ ಹೇಳಿ ಎಲ್ಲರೂ ಕೇಳ್ತಾರೆ. ಆಗ ನಾನು ಹೇಳ್ತೇನೆ, ನೀವು ಯಾವಾಗ ಬೇಕು ಅಂತ ಆಗ್ತದೆ ಆಗಲೇ ತಗೊಳ್ಳಿ. ರೇಟ್ ಕಮ್ಮಿ ಆಗ್ತದೆ ಅಂತ ಕಾಯ್ದರೆ ಈಗ 4100ಕ್ಕೆ ಬಂದಿತ್ತು ಮೊನ್ನೆ. ಜನಗಳೆಲ್ಲ ಇನ್ನು ನನಲ ಕಮ್ಮಿ ಹಾಕೋಣ ಅಂತ
ಕಾದು 4300 ಏರಿಯಾ ಇದೆ. ಈಗ ಕಾಯ್ತಾ ಇದ್ದವನಿಗೆ ಏನಾಗ್ತದೆ ಅಂತ ಹೇಳಿದ್ರೆ 4100ಕ್ಕೆ ಬರೋವಾಗಿಂದ ತಗೊಳ್ತೇನೆ ಅಂತ, ಅದು 4500ಕ್ಕೆ ಹೋಗ್ತದೆ. ಅಥವಾ 4100ಕ್ಕೆ ಬಂದಾಗ 3000 ರೂಪಾಯಿ ದೂರ ಆಗಲಿಕ್ಕೆ ಕಾಯ್ತಾನೆ. ಬೆಸ್ಟ್ ಟೈಮ್ ಯಾವಾಗ ಈಗಲೇ ಇಮಿಡಿಯೇಟ್ ತಗೊಳ್ಳಿ ಯಾವಾಗಲೂ ಸಹ. ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ನೋಡಿದ್ರೆ ಚಿನ್ನದಲ್ಲಿ ಯಾವಾಗಲೂ ಅಪ್ರಿಸಿಯೇಷನ್ ಅಂತ. 2000 ಇಸವಿಯಲ್ಲಿ ನಾನು ಈ ಇಂಡಸ್ಟ್ರಿಗೆ ಬಂದದ್ದು, ಅಂದ್ರೆ ನಾನು ಆಕ್ಟಿವ್ ಆಗಿ ಆ ಟೈಮಲ್ಲಿ 400 ರೂಪಾಯಿ ಇತ್ತು ಗ್ರಾಮಿಗೆ, ಈಗ 4000 ಇದೆ. 20 ವರ್ಷದಲ್ಲಿ 10 ಪಟ್ಟು ಏರಿದೆ. ಚಿನ್ನದ ಬಗ್ಗೆ ಒಂದು ಇನ್ನೂ ಉತ್ತಮ ವಿಷಯ ಅಂತ ಹೇಳಿದ್ರೆ, ನೀವು ಉಪಯೋಗ ಮಾಡಿದ ಮೇಲೆ ಸಹ ಅದರ ಅಪ್ರಿಸಿಯೇಷನ್ ಆಗ್ತದೆ. ಬೇರೆ ನಾವೀಗ ಶರ್ಟ್, ಡ್ರೆಸ್, ಕಾರ್, ಬೇರೆ ಮನೆಯಲ್ಲಿರೋ ವಾಷಿಂಗ್ ಮೆಷಿನ್ ನೀವು ಏನೇ ತಗೊಳ್ಳಿ 20 ವರ್ಷ ಕಳೆಯುವಾಗ ಏನೇ ವ್ಯಾಲ್ಯೂ ಇರುವುದಿಲ್ಲ. ಕರಾವಳಿಯಾದ್ಯಂತ ಒಂದು ಪ್ರಸಿದ್ಧಿ, ಜೊತೆಗೆ ರಾಜ್ಯಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಆಭರಣಗಳ ಬ್ರ್ಯಾಂಡ್ ಅದು ಮುಳಿಯ. ಪ್ರಸ್ತುತ ಕಾಲಘಟ್ಟದಲ್ಲಿ ನಾವಿವತ್ತು ಮುಳಿಯ ಸಂಸ್ಥೆಯನ್ನು ಕೇವಲ ಒಂದು ಚಿನ್ನಾಭರಣಗಳ ಮಳಿಗೆ ಅಂತ ನಾವು ಕಾಣ್ತಾ ಇಲ್ಲ. ಮುಳಿಯ ಎಂಬುದು ಆಭರಣಗಳ ಬ್ರ್ಯಾಂಡ್ ಆಗಿ ಇವತ್ತು ಕರಾವಳಿ ಮತ್ತು ದೇಶಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಈ ಪ್ರಸಿದ್ಧಿಯ ಹಿಂದೆ ಸಾವಿರಾರು ಜನರ ಶ್ರಮ ಇದೆ. ಈ ಜನರಿಗೆ ನೀಡಿರುವಂತಹ ನಿಮ್ಮ ಕೊಡುಗೆ ಹಾಗೂ ಸೇವೆ ಇನ್ನು ಮುಂದೆಯೂ ನಿರಂತರವಾಗಿ ನಡೀಲಿ. ನಾನು ಕೂಡ ಮುಳಿಯದ ಒಬ್ಬ ಗ್ರಾಹಕ. ಕಳೆದ 10 ವರ್ಷಗಳಿಂದ ನಾನಿಲ್ಲಿ ಗ್ರಾಹಕನಾಗಿದ್ದೇನೆ. ನಾನು ಇಲ್ಲಿ ಕಂಡಿರುವಂತಹ ಒಂದು ಮುಖ್ಯ ಅಂಶ ಏನಂತಂದ್ರೆ, ನಾವಿಲ್ಲಿ ಯಾವುದೇ ಚಿನ್ನಾಭರಣ, ಒಂದು ಸಣ್ಣ ಯಾವುದು ಆಭರಣ ತಗೊಂಡ್ರು ಕೂಡ ಅದು ಮನೆಯಲ್ಲಿ ಸ್ವಲ್ಪ ವೃದ್ಧಿ ಆಗುತ್ತೆ. ನಾವು ಒಂದು ತಗೊಂಡ್ರೆ 1 ವರ್ಷದಲ್ಲಿ ಸ್ವಲ್ಪ ಮತ್ತೊಂದು ಚಿನ್ನ ತಗೊಳ್ಳುವಂತ ಒಂದು ಅವಕಾಶ ನಮಗೆ ಒದಗಿ ಬರ್ತದೆ. ಅಂತ ಒಂದು ಅದೃಷ್ಟ ಈ ಮುಳಿಯ ಚಿನ್ನದಲ್ಲಿದೆ. ಈ ಸಲ ತುಂಬ ಡಿಫ್ರೆಂಟ್ ಆಗಿ ತುಂಬ ವೆರೈಟಿ ಆಭರಣಗಳ ಸಂಗ್ರಹಣೆ ಇದೆ. ಇದನ್ನು ನಾವು ಮುಳಿಯೋತ್ಸವ ಅಂತ ಈ ಸಲ ಮಾಡಿದ್ದೇವೆ. ಇದು ಹೇಗೆ ಮುಳಿಯೋತ್ಸವ ಯಾಕಂತಂದರೆ ಒಂದು ತಿಂಗಳಿಂದ ನಡೆಯಲಿದೆ. 4 ವೆರೈಟಿಯಲ್ಲಿ ನಾವು ಇದನ್ನು ಮುಳಿಯೋತ್ಸವ ಮಾಡ್ತೀವಿ. ಪ್ರತಿ ವೀಕ್ಲಿ ಒಂದೊಂದು ಆಭರಣಗಳಿಗೆ ಫೋಕಸ್ ಮಾಡಿ ಈ ಮುಳಿಯೋತ್ಸವವನ್ನು ಆಚರಿಸ್ತೀವಿ. ಮೊದಲ ವಾರ ಆ್ಯಂಟಿಕ್ ಆಭರಣಗಳು. ಇದರಲ್ಲಿ ವಿಶೇಷ ಏನಂತಂದರೆ ಆ್ಯಂಟಿಕ್ ಆಭರಣಗಳು 2 ಗ್ರಾಮ್ನಿಂದ 150 ಗ್ರಾಮ್ನವರೆಗೆ ವಿಶೇಷ ಸಂಗ್ರಹ ಇಲ್ಲಿದೆ. ಅದೇ ರೀತಿ 2ನೇ ವೀಕ್ ಬಂದು ನಮಗೆ ಇದು ಕರಿಮಣಿ ಉತ್ಸವ. ಕರಿಮಣಿ ಉತ್ಸವದಲ್ಲಿ ವೆರೈಟಿ ನಮ್ಮಲ್ಲಿ 500ಕ್ಕೂ ಜಾಸ್ತಿ ವೆರೈಟಿ ಕರಿಮಣಿ ಉತ್ಸವದಲ್ಲಿದೆ. ಹಾಗೆ 3rd ವೀಕ್ ಬಂದು ಡೈಮಂಡ್ ಉತ್ಸವ, ಅಮೂಲ್ಯ ಡೈಮಂಡ್ ಮೇಳ ಪ್ರದರ್ಶನ ಮತ್ತು ಮಾರಾಟ. ಇದರಲ್ಲಿ ನಿಮಗೆ ಮಿನಿಮಮ್ ರಿಂಗ್ಗಳೆಲ್ಲ 5,000 ಸ್ಟಾರ್ಟ್ ಆಗಿ ನಿಮಗೆ ವೆರೈಟಿಯಲ್ಲಿ ಡೈಮಂಡ್ಗಳ ಆಭರಣಗಳು ಇದೆ. ನೆಕ್ಸ್ಟ್ 4ನೇ ವಾರ ಸಿಲ್ವರ್ ಜ್ಯುವೆಲ್ರಿ, ಸಿಲ್ವರ್ ಆಭರಣಗಳ ಉತ್ಸವ. ಇದರಲ್ಲಿ ತುಂಬ ವೆರೈಟಿ ವಿನ್ಯಾಸಗಳನ್ನು ಒಳಗೊಂಡಂತಹ ಈ ಸಿಲ್ವರ್ ಫೆಸ್ಟ್ ಕೂಡ 4ನೇ ವಾರ ನಡೆಯಲಿದೆ. ಎಲ್ಲ ಗ್ರಾಹಕರು ಇದನ್ನು ಸದುಪಯೋಗ ಪಡೆದು ಕೇಳಿಕೊಳ್ಳುತ್ತಾರೆ.